ನೋವು ಎಲ್ಲರಿಗಾಗತ್ತೆ, ಆದರೆ ಆ ಫ್ಯಾಮಿಲಿಯವರ ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ. ಅದು ನಮ್ಮ ಈ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ. ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಆಗ್ತಿಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದಾನೆ. ಅಶೋಕಣ್ಣ, ನೀವು ಅಳಬೇಡಿ, ನೀವು ಧೈರ್ಯ ತಂದು ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು, ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕ ದೇಶಭಕ್ತಿ ಎಲ್ಲರಿಗಿದ್ದರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಹೆಂಗುಂಟು ಮಿಲಿಟ್ರಿ ಮರೆಕಂಡು ಅನುಪನ ಹತ್ರ ಅದು ಕೇಳಿದೆ, ಏನಿಲ್ಲ ಪರವಾಗಿಲ್ಲ ಮರ, ಒಳ್ಳೆ ಅಡ್ಡಿಲ್ಲ, ಆರಾಮಿದ್ದೆ ಅಂತೇಳಿ ಹೇಳಿಕೆ ಮಾತಾಡಿ ಒಂದು 3 ದಿನ ಆಗಿದೆ ಅಷ್ಟೇ ಅಂತೆ ಹೋಗಿ ಅಂತೆ, ಜಾಸ್ತಿ ದಿನ ಆಗಲಿಲ್ಲ. ಹೋಗ್ತಾನೆ ಆಗಿದೆ ಈ ಥರ ಘಟನೆ. ತುಂಬ ಮನಸ್ಸಿಗೆ ಬೇಜಾರು. ಡಿಸೆಂಬರ್ 24 ಮಂಗಳವಾರ ಜಮ್ಮು ಕಾಶ್ಮೀರದ ಮೇಂದರ್ನಲ್ಲಿ 300 ಅಡಿ ಆಳದ ಕಮರಿಗೆ ಸೇನಾ ವಾಹನ ಉರುಳಿ ಬಿದ್ದು 5 ಯೋಧರು ಹುತಾತ್ಮರಾಗಿದ್ದು, ಮೃತ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದರಲ್ಲಿ ಕರ್ನಾಟಕದ 3 ಯೋಧರು ಸೇರಿ 5 ಮೃತಪಟ್ಟಿದ್ದಾರೆ. ಈ ಪೈಕಿ ಓರ್ವ ಯೋಧ ಕುಂದಾಪುರದ ಬೀಜಾಡಿಯ ಅನೂಪ್ ಪೂಜಾರಿ ಹುತಾತ್ಮ ಯೋಧರಾಗಿದ್ದಾರೆ. ಬೀಜಾಡಿ ನಿವಾಸಿ ಚಂದು ಪೂಜಾರಿ, ನಾರಾಯಣ ಪೂಜಾರಿಗಳ ದಂಪತಿಗಳ ಏಕೈಕ ಪುತ್ರ ಅನೂಪ್ ಪೂಜಾರಿ ಅವರು ಸೇನೆಗೆ ಸೇರಿ 13 ವರ್ಷವಾಗಿತ್ತು. ಅವರು ಮರಾಠ ಲೈಟ್ ಇನ್ಫೆಂಟ್ರಿ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಹುತಾತ್ಮರಾದ ಯೋಧ ಅನೂಪ್ ಅವರಿಗೆ ವಿವಾಹವಾಗಿದ್ದು 2 ವರ್ಷದ ಹೆಣ್ಣು ಮಗುವಿದೆ. ಕಳೆದ ತಿಂಗಳು ರಜೆಗೆ ಆಗಮಿಸಿದ ಅವರು ಡಿಸೆಂಬರ್ 15ರಂದು ಕೋಟೇಶ್ವರದಲ್ಲಿ ನಡೆದ ಕೊಡಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದಲ್ಲದೆ ಮಗಳ ಹುಟ್ಟುಹಬ್ಬವನ್ನು ಆಚರಿಸಿದ್ದರು. ಹುತಾತ್ಮ ಯೋಧ ತಾಯಿ, 2 ಸಹೋದರಿಯರು, ಪತ್ನಿ, ಪುತ್ರಿ ಹಾಗೂ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಡಿಸೆಂಬರ್ 26ರಂದು ತೆಕ್ಕಟೆಯಿಂದ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಕೋಟೇಶ್ವರದ ಮೂಲಕವಾಗಿ ಮೆರವಣಿಗೆ ನಡೆಸಿ ಹುಟ್ಟೂರಾದ ಬೀಜಾಡಿಗೆ ಕರೆತಂದು ಸಕಲ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಲು ಉದ್ದೇಶಿಸಲಾಗಿದೆ. ಅನೂಪ್ ಅವರ ತಾಯಿ ಚಂದು ಪೂಜಾರ್ತಿ ಅವರು ತಮ್ಮ ಮಗ ಇಲ್ಲವಾದ ಬಗ್ಗೆ ಮಾಧ್ಯಮಗಳೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡರು. ಮಿಲಿಟ್ರಿ ಸೇರಕ್ಕೂ ಲೋನ್ ಮಾಡಿ 2 ಅಕ್ಕದಿ ಕಳಿ ಮದುವೆ ಮಾಡ್ದ, ಜಾಗ ತಗೊಂಡ, ಅವ್ನು ಮದುವೆ ಮಾಡ್ಕೊಂಡ. ನನ್ನ ಮಗು ಹುಟ್ಟಿ ನನ್ನ ಒಬ್ಬಳ ಮಗಳು ಕಾಯಿ ಪೆಟ್ರೆ ದುಡ್ದು ನನ್ನ ಮಗಿ ಬರೋ ಕಲಿಸಿ ಅಕ್ಕನ ಮಗಳು ಅವನು ಪಾಠದ ಶಾಲೆಗೆ ಸೇರಿಸ್ಕೊಂಡಳಿ. ಅಲ್ಲಿ ಸೇರಿಸಿ 2-3ನೇ ಕ್ಲಾಸ್ ಶಾಲೆಗೆ ಹೋಗ್ಬತ್ತಿಗೆ ನಾನು ಆರ್ಮಿಗೆ ಹೋಗ್ತಿ ಅಂದ. ನನಗೆ ಗಂಡು ಬೇಕಂದಳಿ. ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗಂಡು ಹುಟ್ರೆ ನಂಗೆ ಅಣ್ಣಪ್ಪ ಅಂದು ಹೊಸರು ಇಡ್ತಿ ಅಂದೆ. ಮಿಲಿಟ್ರಿಗೆ ಹೋಗ್ಬೇಕಂದು ಆಸೆ ಇತ್ತು ಅವನಿಗೆ. ಒಂದೇ ಸಂಗೀತ ಹಾಡುಗೈಲಿ, ಒಂದೇ ಮಿಲಿಟ್ರಿಗೆ ಎಲ್ಲ ಮನೋ ದೇಶಕ್ಕೆ ಅವಕ್ಕೆ ಹೋಗ್ತಿ ಅಂದ. ಇನ್ನೊಂದು 3 ತಿಂಗಳು ಕಳೆದ್ರೆ ಅಲ್ಲಿಂದ ಗುಜರಾತಿ ಬತ್ತಿದ್ದ. ಅಷ್ಟರೊಳಗೆ ಹಿಂಗಾಯ್ತು. ಅವನಿಗೊಂದು ಸಣ್ಣ ಮಗು ಇತ್ತು, 1 ವರ್ಷ ಆಯಿತು. ಅವ್ರ ಅಣ್ಣ ಹೆಸರು ಶಿವರಾಮ್ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ, ಅಶೋಕಣ್ಣ, ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು, ಆದರೆ ದೇಶಕ್ಕೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೀನಿ, ನನಗೆ ಹೆಮ್ಮೆ ಇದೆ ಅಶೋಕಣ್ಣ, ನೀವು ಅಳಬೇಡಿ ಅಂತೇಳಿ ನಂಗೆ ಧೈರ್ಯ ತುಂಬಿದ. ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತಲೂ ನನಗೆ ಅರ್ಥ ಆಗಿಲ್ಲ. ತದನಂತರ ನಮ್ಮ ಊರಿನವರಿಗೆಲ್ಲರಿಗೂ ವಿಷಯ ತಿಳಿತು. 100 ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಏನೋ ಒಂದು ಕಷ್ಟ, ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ, ಯಾಕಂದರೆ ಏಜ್ ಆಗಿದೆ, ಸೌಖ್ಯ ಇಲ್ಲ. ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂಥೇಳಿ ಅಡ್ಡಿ ಏನೇ ಆದರೂ ಮಾಡಿ ಧೈರ್ಯ ಮಾಡಿ, ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ದರು, 2 ಬಂದಿದ್ದರು. ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯ ಅವರು, ಅವರ ಬ್ರದರ್ ರಾತ್ರಿ 3 ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು. ಅವರು ಸಹ ಬಂದು ಎಲ್ಲ ಒಟ್ಟು ಬಂದ್ವಿ ಅವ್ರ ಮನೆಗೆ, ಎಲ್ಲರಿಗೂ ಹೇಳಿದ್ವಿ. ನೋವು ಎಲ್ಲರಿಗಾಗತ್ತೆ, ಆದರೆ ಆ ಫ್ಯಾಮಿಲಿಯವರ ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ.